ಅದು ಬಡವರ ಪಾಲಿಗೆ ಸಂಜೀವನಿಯಾಗಬೇಕಾದ ಸರ್ಕಾರಿ ಹೆರಿಗೆ ಆಸ್ಪತ್ರೆ. ಇದೀಗ ಆಸ್ಪತ್ರೆಯಲ್ಲಿ ಸಮಸ್ಯೆಗಳ ಆಗರವಾಗಿದೆ. ಹಾಗಾದ್ರೆ ಅಲ್ಲಿರುವ ಸಮಸ್ಯೆ ಏನು ಅಂತ ನೀವೇ ನೋಡಿ. ಇದು ಮಂಗಳೂರಿನ ಸರ್ಕಾರಿ ಲೇಡಿ ಕೋಶನ್ ಆಸ್ಪತ್ರೆ. ಇಲ್ಲಿಗೆ ರಾಜ್ಯದ ವಿವಿಧ ಕಡೆಗಳಿಂದ ಹೆರಿಗೆಗೆ ಬರ್ತಾರೆ. ಈ ಆಸ್ಪತ್ರೆಗೆ ವರ್ಷಗಳ ಇತಿಹಾಸ ಕೂಡ ಇದೆ. ಅಲ್ಲದೆ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆ ಎಂಬ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದೆ. ಅಂದಹಾಗೆ ಈ ಆಸ್ಪತ್ರೆಗೆ ನೀವು ಒಮ್ಮೆ ಭೇಟಿ ನೀಡಿದ್ರೆ ಗೊತ್ತಾಗ್ತದೆ ಸಮಸ್ಯೆಗಳು. ಆಸ್ಪತ್ರೆಯ ಒಳ ಆವರಣದಲ್ಲಿ ಪೊದೆಗಳಿಂದ ಸಮಸ್ಯೆಗೆ ಕಾರಣವಾಗ್ತಾ ಇದೆ. ಹೆರಿಗೆಗೆ ಬರುವವರು ಹಾವು ಬರುತ್ತೆ ಎಂಬ ಭಯದಲ್ಲೇ ಆಸ್ಪತ್ರೆಯಲ್ಲಿ ಇರಬೇಕಾಗ್ತದೆ. ಇನ್ನು ಹಂಚುಗಳು ಒಡೆದು ಹೋಗಿರುವುದರಿಂದ ಮಳೆ ನೀರು ಕೂಡ ಬೀಳುತ್ತಿದೆ. ಇಲ್ಲಿ ಬರುವ ಬಾಣಂತಿಯರು ಮತ್ತಷ್ಟು ಸಮಸ್ಯೆಗೆ ಎದುರಾಗಿದ್ದಾರೆ. ಬಂಟ್ವಾಳದ ನಿವಾಸಿಯೋರ್ವರು ಆಸ್ಪತ್ರೆಗೆ ದಾಖಲಾಗಿದ್ದು, ಆಸ್ಪತ್ರೆಯಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದೆ ಹೊರಗಿನಿಂದ ಗಾಳಿ ಬರುತ್ತೆ. ಇದು ಬಾಣಂತಿಯರಿಗೆ ಮತ್ತಷ್ಟು ಸಮಸ್ಯೆಗೆ ಕಾರಣವಾಗ್ತಿದೆ. ಇನ್ನು ಬಾಣಂತಿಯರು ಬೆಚ್ಚಗಿನ ವಾತಾವರಣದಲ್ಲಿರಬೇಕು. ಆದ್ರೆ ಇಲ್ಲಿ ಮಾತ್ರ ವ್ಯವಸ್ಥೆ ಇಲ್ಲದೆ ಸಮಸ್ಯೆ ಎದುರಾಗ್ತಿದೆ. ಇದರಿಂದಾಗಿ ಮಕ್ಕಳ ಮೇಲೆ ತೀವ್ರವಾದ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಹೆಂಡತಿಯನ್ನು ಸಾಧಾರಣ ಒಂದು ಮೊನ್ನೆ ಬುಧವಾರ ಅಡ್ಮಿಟ್ ಮಾಡಿದ್ದೇನೆ. ಅಡ್ಮಿಟ್ ಆಗಿ ಹೋದ ಸಲ ಸಾಟರ್ಡೆ ಒಂದು ಡೆಲಿವರಿ ಆಯಿತು. ಅದು ಸಿಸೇರಿಯನ್. ಆಮೇಲೆ ಇಲ್ಲಿಗೆ ಶಿಫ್ಟ್ ಮಾಡಿ ಏನಂದರೆ ನಮ್ಗೆ ಆ ಶಿಫ್ಟ್ ಮಾಡಿದ ವಾರ್ಡ್ ಉಂಟು, ಅಲ್ಲಿ ಸೋರುತ್ತೆ ಒಂದು ಕಡೆ ಆದರೆ ಅದು ಏನಲ್ಲಿ ಅರೇಂಜ್ಮೆಂಟ್ ಇಲ್ಲ, ಅದು ಬಾಗಿಲಿಲ್ಲ, ಯಾವುದಿಲ್ಲ. ಈ ಏನಂದರೆ ಈ ಗರ್ಭಿಣಿಯರಿಗೆ ಒಂದು ಏನು ಬಿಸಿ ಏನು ಅದು ಬೇಕಲ್ಲ, ಬಿಸಿಯಲ್ಲಿ ಇರಬೇಕಂತ. ಇದು ಏನಿಲ್ಲ, ಅದು ಕೂಲಾಗಿರ್ತದೆ. ಬಸ್ ಅದು ಕೂಲಾಗುವಾಗ ಎದೆ ಹಾಲು ಸಹ ಕೂಲಾಗಿರ್ತದೆ. ಮಗುವಿಗೆ ಅದು ಕೊಡುವಾಗ ಮಗುವಿಗೆ ಏನು ಪ್ರಾಬ್ಲಮ್ ಬರ್ತದೆ. ಮತ್ತೆಲ್ಲ ಅವರ ಗಮನಕ್ಕೆ ತಂದಿದ್ದೇನೆ, MLA ಅವರ ಗಮನಕ್ಕೆ ತಂದಿದ್ದೇನೆ. ಇವತ್ತು ನಿನ್ನೆ MLA ಅವರ ಗಮನಕ್ಕೆ ತಂದು ಅದು ಶಿಫ್ಟ್ ಮಾಡಲಿಕ್ಕೆ ಸಾರಿಗೆಗೆ ಅದಕ್ಕೆ ಇಲ್ಲಿ ಮೇಡಮ್ ಅವರು ಹೇಳಿದ್ರೆ ಆಯಿತು, ನಾನು ಅದಕ್ಕೆ ಬೇರೆ ವ್ಯವಸ್ಥೆ ಮಾಡ್ತೇನೆ ಅಂತ. ಈಗ ಹೋಗಿ ಅಲ್ಲಿ ನೋಡುವಾಗ ಈ ಮೇಡಮ್ ಹೇಳಿದರೆ ಅವರಿಗೆ ಅಲ್ಲಿ ಸಿಸ್ಟರ್ಗೆ ಕೋಪ ಆಗ್ತದೆ. ಯಾಕೆ ಇನ್ನೂ ಸಹ ಬರೋವರಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಯಾಕೆಂದರೆ ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಆ ಹೊಸ ಬಿಲ್ಡಿಂಗ್ ಶಿಫ್ಟ್ ಮಾಡಿದ್ರೆ ಭಾರಿ ಒಳ್ಳೆದಿರ್ತದೆ. ಲೇಡಿ ಕೋಶನ್ ಆಸ್ಪತ್ರೆಯಲ್ಲಿ 272 ಬೆಡ್ಗಳ ವ್ಯವಸ್ಥೆ ಇದ್ದು, ದಿನಕ್ಕೆ 10 ಹೆರಿಗೆಯಾಗ್ತದೆ. 1 ತಿಂಗಳ ಬಳಿಕ ಹೊಸದಾಗಿ ನವೀಕರಣಗೊಂಡ ಆಸ್ಪತ್ರೆಯಲ್ಲಿ ಸ್ಥಳಾಂತರ ಮಾಡಲಾಗುತ್ತದೆ. ಆ ಬಳಿಕ ಸಮಸ್ಯೆಗೆ ಪರಿಹಾರ ಸಾಧ್ಯ ಅಂತ ಆಸ್ಪತ್ರೆಯ ಅಧೀಕ್ಷಕಿ ಸವಿತಾ ಹೇಳ್ತಾರೆ. ಸ್ವಲ್ಪ ವಿಶೇಷ ನವಜಾತ ಶಿಶುಗಳು ನಮ್ಮದು. ಅಲ್ಲಿ ನಮ್ದೀಗ ಇರೋದು 12 ಬೆಡ್, ಅದೀಗ 54 ಬೆಡ್ಗೆ ಜಾಸ್ತಿ ಆಗಿದೆ. ಅಲ್ಲಿ ಹೊಸ ಕಟ್ಟಡ 54 ಬೆಡ್. ಸ್ವಲ್ಪ ನಾವು ಎಕ್ವಿಪ್ಮೆಂಟ್ ಗಾಗಿ ಕಾಯ್ತಾ ಇದ್ದೇವೆ. ಒಂದು ವೇಳೆ ಬರದಿದ್ದರೆ ಈಗ ಇಲ್ಲಿ ತಾನೆ 3 ವೆಂಟಿಲೇಟರ್ ಇದನ್ನು ಶಿಫ್ಟ್ ಮಾಡಿ ಇಲ್ಲಿ ಪ್ರಾರಂಭಿಸಬೇಕು ಅಂತ ಹೇಳ್ತೀವಿ. ಫ್ಯುಮಿಗೇಷನ್ ಮಾಡ್ತಾ ಇದ್ದೇವೆ, ಎಲ್ಲ ಕ್ಲೀನ್ ಆಗಬೇಕಲ್ಲ, ಸೆಪ್ಸಿಸ್ ಆಗಲ್ಲ. ನಮ್ಮದು 272 ಹಾಸಿಗೆಗಳ ಸ್ಟ್ರೆಂತ್. ದಿನಕ್ಕೊಂದು 15ರಿಂದ 18 ಡೆಲಿವರಿ ದಿನ. ಒಟ್ಟಿನಲ್ಲಿ ಬಡವರ ಪಾಲಿಗೆ ಸಂಜೀವಿನಿಯಾಗಬೇಕಾಗಿದ್ದ ಹೆರಿಗೆ ಆಸ್ಪತ್ರೆ ಇದೀಗ ಬಾಣಂತಿಯರಿಗೆ ಸಮಸ್ಯೆಯಾಗ್ತಿದೆ. ಬೆಚ್ಚಗಿನ ವಾತಾವರಣದಲ್ಲಿರಬೇಕಾದ ಬಾಣಂತಿಯರು ಮಾತ್ರ ನೆಲದ ಮೇಲೆಯೇ ಮಲಗಬೇಕಾದ ಪರಿಸ್ಥಿತಿ ಬಂದೊದಗಿದೆ. ನಾಗೇಶ್ ಕಾಬೂರು, V4 News 24/7 ಮಂಗಳೂರು.